ರಕ್ಷಣಾತ್ಮಕವಾಗಿ ತಡೆಗಟ್ಟುವ ಆತ್ಮರಕ್ಷಣೆ ಇದ್ದಾರೆ. ಹಾಗೂ ಯಾವುದೇ ಫಲ ಮತ್ತು ತರಬೇತಿಯ ಮೊದಲು ಕರಾಟೆ ಪದ್ಧತಿಗಳು ದೇಹವನ್ನು ಸುಲಭವಾಗಿ ವಿಸ್ತರಿಸಿಕೊಳ್ಳಲು ಹಾಗೂ ತಂತ್ರಗಳನ್ನು ಕರಗತ ಮಾಡಲು ಈ ಬೇಸಿಕ್ ವ್ಯಾಯಾಮ ಇವರ ಜೊತೆಯಲ್ಲಿ ಕರಾಟೆ ಶಿಕ್ಷಕರಾದಂಥ ಮೃಣಾಲಿ ಸಚಿನ್ ಶೆಟ್ಟಿ. ಧನ್ಯವಾದಗಳು. ಕೈ ಚಪ್ಪಲಿ ಮೂಲಕ ಯುವ ಕರಾಟೆ ಪಟುಗಳನ್ನು ಪ್ರೋತ್ಸಾಹಿಸಬೇಕಾಗಿ ಮತ್ತೊಂದು ವಿನಂತಿಸ್ತಾ ಇದ್ದೇವೆ. ಇರುವ ಹೆಮ್ಮೆಯ ಸಂಸ್ಥೆ ನಮ್ಮದು. ಭಾರತವೂ ಸೇರಿದಂತೆ ಇಸ್ರೇಲ್, ಆಸ್ಟ್ರೇಲಿಯಾ, ಜರ್ಮನಿ, ಮಲೇಷಿಯಾ, ಪಾಕಿಸ್ತಾನ, ನಾರ್ವೆ, ಶ್ರೀಲಂಕಾ ಸೇರಿದಂತೆ ವಿಶ್ವಾದ್ಯಂತ ಸ್ಥಾನಗಳಿರುವ ಕರಾಟೆ ಬುಡಕನ್ ಮಾರ್ಷಲ್ ಆರ್ಟ್ಸ್ ಇದರ ಅಂಗಸಂಸ್ಥೆ. ಆತ್ಮೀಯವಾಗಿ ಇಲ್ಲಿ ಪ್ರದರ್ಶಿಸುವಂಥ ಎಲ್ಲ ಮಕ್ಕಳು ನಿಮ್ಮ ಊರಿನ ಮಕ್ಕಳೇ, ನಿಮ್ಮ ಕಣ್ಣೆದುರು ಬೆಳೆದಂತಹ ಮಕ್ಕಳೇ. ನಿಮ್ಮ ಚಪ್ಪಾಳೆ ಮಕ್ಕಳಿಗೆ ಮತ್ತಷ್ಟು ಸಾಧನೆ ಮಾಡಲಿಕ್ಕೆ ಪ್ರೋತ್ಸಾಹ ನೀಡುತ್ತದೆ. ಧನ್ಯವಾದಗಳು. ಪದಯುತವಾದಂತಹ ಕಲೆ ಒಂದೇ ನೇರವಾದ ಯಾವುದೇ ಆಯುಧಗಳು ಉಪಯೋಗಿಸದೆ ಕೇವಲ ಬಲಯುತವಾದ ಮೊಣಕೈಯಿಂದ ಹಂಚು ಧರಿಸುವ ಪ್ರಯೋಗ. ಕೈ ಚಪ್ಪಾಳ ಮೂಲಕ ಭವಿಷ್ಯವನ್ನು ಪ್ರೋತ್ಸಾಹಿಸಬೇಕಾಗಿ ಇದ್ದೇವೆ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಿರ್ಮಿಸಿರುವಂತಹ ಪ್ರೋತ್ಸಾಹಿಸಬೇಕಾಗಿ ಯಾವುದೇ ಆಯುಧ ಕರಾಟೆ ಪಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಕಾಲುಗಳ ಸಹಾಯದಿಂದ ಗಾಳಿಯಲ್ಲಿ ತೂರಿ ಹಂಚನ್ನು ತೊಡಗಿಸುವಂಥ ಪ್ರಯೋಗ, ಕಠಿಣವಾದ ಪರಿಶ್ರಮ, ನಿರಂತರವಾದ ವ್ಯಾಯಾಮಗಳಿಂದ ದೇಹವನ್ನು ಹುಟ್ಟುಸಿದರೆ ಮಾತ್ರ ಈ ಪ್ರಯೋಗ ಮಾಡಲು ಸಾಧ್ಯ. ನಿಮ್ಮ ಮುಂದೆ ಪ್ರದರ್ಶಿಸುತ್ತಿರುವಂತಹ ಕೇಳ್ಕೊಳ್ತಾ ಇದ್ದೇವೆ. ಕೈ ಚಪ್ಪಾಳ ಮೂಲಕ ಮಲೇಷ್ಯಾ, ಶ್ರೀಲಂಕಾದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಚಿನ್ನದ ಪದಕದೊಂದಿಗೆ ತಾಯ್ನಾಡಿಗೆ ಗೌರವ ತಂದಂತಹ ಅಂತಾರಾಷ್ಟ್ರೀಯ ಕರಾಟೆಪಟು. ಇವರ ಸಾಧನೆಗೆ ಇವರಿಂದ ತರಬೇತಿ ಪಡೆದ ವಿದ್ಯಾರ್ಥಿಗಳು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 100ಕ್ಕೂ ಅಧಿಕ ಪ್ರಶಸ್ತಿ ಗಳಿಸಿ ನಿಮ್ಮ ಕೈ ಚಪ್ಪಾಳೆ ರಂಜಿತ್ ಕುಂದರ್, ನಿಮ್ಮ ಕೈ ಚಪ್ಪಾಳೆ ಮತ್ತಷ್ಟು ಸಾಧನೆಗೆ ಪ್ರೇರಣೆ ನೀಡುತ್ತದೆ. ನಿಮ್ಮ ಊರಿನ ಪ್ರತಿಭೆಗಳು ಮತ್ತಷ್ಟು ಸಾಧನೆಗಳನ್ನು ಮಾಡುವ ಪ್ರೇರಣೆ ನೀಡುತ್ತದೆ. ಪರಿಪೂರ್ಣ ತರಬೇತಿ ಪಡೆದ ನಂತರ ಮಾತ್ರ ಈ ರೀತಿಯ
ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕರಾಟಗಾರರು ಯಾವ ರೀತಿಯಲ್ಲಿ ಸದೃಢರಾಗುತ್ತಾರೆ ಅನ್ನೋದನ್ನು ಈ ಒಂದು ಪ್ರಯೋಗದ ಮೂಲಕ ನೀವು ನೋಡ್ಕೊಳ್ಬೋದು. ನಿಮ್ಮ ಕೈ ಚಪ್ಪಾಳೆ ಎಡಪದವು ಗ್ರಾಮದಲ್ಲಿ ಯುವಕರಿಗೆ ಪ್ರತಿಭಾವಂತರಿಗೆ ಪ್ರೋತ್ಸಾಹ ನಿರಂತರವಾಗಿ ನೀಡ್ತಾ ಬರ್ತಾ ಇದ್ದಾರೆ. ಖಂಡಿತವಾಗಿ ಮೃಣಾಲಿ ಸತೀಶ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸ್ತಾ ಇದ್ದಾರೆ. ಪ್ರೋತ್ಸಾಹಗಳು ಸಿಗ್ತಾ ಇದೆ ಅಂತ ಹೇಳಿದರೆ ಖಂಡಿತವಾಗಿ ಎಡಪದವು ಗ್ರಾಮಸ್ಥರ ಸಾಹಸದ ಅತ್ಯಂತ ಅದ್ಭುತವಾದದ್ದು. ರಾಕೇಶ್ ಪೂಜಾರಿ ಕೇವಲ ಕರಾಟೆಯಲ್ಲಿ ಮಾತ್ರ ಅಲ್ಲದೆ ಬಹುಮುಖ ಕೈತಪ್ಪಲ ಮಾಡುವವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕೈತಪ್ಪಾಳೆ ಮೂಲಕ ಅಂತಾರಾಷ್ಟ್ರೀಯ ಕರಾಟೆಗಳು ಗೋಲ ರಾಕೇಶ್ ಪೂಜಾರಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುವರು. ನಿಮ್ಮ ಮುಂದೆ ಸ್ಪಾಟ್ಸ್ ಬೇಕಿಂಗ್ ಪ್ರದರ್ಶಿಸ್ತಾ ಇರುವರು ಪ್ರಶಾಂತ್ ಆಚಾರ್ಯ, ಕಪ್ಪುಪಟ್ಟಿ 2ನೇ ಪದವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಕಪ್ಪುಪಟ್ಟಿ 1ನೇ ಪದವಿಗಳು ಬಹುಮುಖ ಪ್ರತಿಭೆ. ಮೂಲಕ ಕೇವಲ ಬರಿ ಹೊಟ್ಟೆಯ ಮೇಲೆ 50 ಕೆಜಿಯ ಹಾಸುಗಳಿತ್ತು ಶಕ್ತಿ ಪ್ರದರ್ಶನ ಮಾಡುತ್ತಿರುವಂತಹ ಅಂತಾರಾಷ್ಟ್ರೀಯ ಹಾಸುಗಳಿದ್ದು ಕೇವಲ ಮರದ ಸ್ಟ್ಯಾಂಡ್ಗಳ ಪದದಲ್ಲಿ ನೇರವಾಗಿ ಕೇವಲ ಕಬ್ಬಿಣದ ಸಲಾಕೆಯ ಮೇಲೆ ನನಗೆ ಸುಮಾರು 50 ಕೆಜಿಯ ಹಾಸುಗಳಿತ್ತು ಸತ್ಸನ್ನು ಪ್ರದರ್ಶನ ಮಾಡುತ್ತಿರುವಂತಹ ಅಂತಾರಾಷ್ಟ್ರೀಯ ಕರಾಟಪಟು ರಾಕೇಶ್ ಪೂಜಾರಿ ಕೈಚಪ್ಪಾಳೆ ಮೂಲಕ ಕರಾಟಗಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಬಹುಮುಖ ಪ್ರತಿಭೆ ಕಬ್ಬಿಣದ ಯುವ ನಿರ್ದೇಶಕ ರಾಕೇಶ್ ಪೂಜಾರಿ ಕೈಚಪ್ಪಾಳೆ ಮೂಲಕ ಕರಾಟಗಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. 50 ಕೆಜಿ ತೂಕದ ಮಾತುಗಳನ್ನು ಪರಿಹರಣೆಯ ಮೇಲೆ ಇಟ್ಟುಕೊಂಡು ಏಕಮುಖವಾಗಿರುವಂತಹ ಬಲವಾದಂತಹ ಶೆಟ್ಟಿ ನಿಮ್ಮ ಮುಂದೆ ಕೈಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಹೇಳ್ಕೊಳ್ತಾ ಇದ್ದೇವೆ. ಮತ್ತೋರ್ವ ಸ್ವಾತಿ ನಯನಾಚಾರ್ಯ ಕಪ್ಪುಪಟ್ಟಿ 2ನೇ ಪದವಿಗಳು ಬರಿಗೈಯಲ್ಲಿ ಹಂಚನ್ನು ಪುಡಿ ಮಾಡಿ ಕೈಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಹೇಳ್ಕೊಳ್ತಾ ಇದ್ದೇವೆ. ಸುಮಾರು 150 ಕೆಜಿಗಿಂತಲೂ ಅಧಿಕ ಭಾರದ ಹಿಮಾಲಯನ್ ಬಾಯಿ ಬರೀ ಹೊಟ್ಟೆಯ ಮೇಲೆ ಪಾಲ್ಗೊಳ್ಳುವಂತಹ ಅತ್ಯಂತ ಅಪಾಯಕಾರಿ ಅತ್ಯಂತ ಧೈರ್ಯದಿಂದ ಎದುರಿಸಬೇಕಾದಂತಹ ಒಂದು ಪ್ರಯೋಗ. ಮತ್ತೊಮ್ಮೆ ಪೋಷಕರಲ್ಲಿ ವಿನಂತಿ, ಇಲ್ಲಿ ಪ್ರದರ್ಶಿಸುವ ಕರಾಟೆ ಸಾಹಸಗಳು ನುರಿತ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದು ಪ್ರದರ್ಶಿಸುತ್ತಿದ್ದು ದಯಮಾಡಿ ಯಾರು ಈ ಸಾಹಸಗಳನ್ನು ಮನೆಗಳಲ್ಲಿ ಪ್ರಯತ್ನಿಸಬೇಕು.
ಇಲ್ಲಿಯವರೆಗೂ ಅತ್ಯುತ್ತಮ ಸಹಕಾರ ನೀಡಿರುವಂತಹ ಎಡಬಲದ ಸಂಸ್ಥೆಗೆ ಮತ್ತೊಮ್ಮೆ ಕರಾಟೆ ಮಾರ್ಗದರ್ಶಕರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಿಮ್ಮ ಹಿಮಾಲಯನ್ ಬಳಿ ಬರೀ ಹೊಟ್ಟೆಯ ಮೇಲೆ 150 ಕೇಳಿಗಳು ಹಿಮಾಲಯನ್ ಬಾರಿ ಕರಾಟೆ ಪ್ರದರ್ಶನ ಅವಕಾಶ ಮಾಡಿಕೊಟ್ಟಿನ ಈ ರಾಮ ಮಂದಿರ ಎಡಪದವು ನೆತ್ತ ಗುರ್ಕರ್ಲಾಯಿನ ಚಿತ್ರ ಮುರಳೀಧರ್ ಶೆಟ್ಟಿ ಮೇರೆ ಮಸ್ತ್ ಸಹಕಾರ ಕೊಡ್ತಾರೆ ಅಂಜಲಿ ಪ್ರತಿ ಐತಾರದಲ್ಲಿ ಒಂದು ಕ್ಲಾಸ್ ಮಾಡ್ಕೊಂಡು ಬರುಬಾರ್ದು 11 ಗಂಟೆ ಮಟ್ಟ ಈಗ ಏನು ಜೋಕ್ಲೆ ನೀಡಿ ಕಡಪಲ್ಲಿ ನಮ್ಮ ನೂತನೆ ಶ್ರೀಮತಿ ಮೃಣಾಲಿ ಶೆಟ್ಟಿ ಒಂದು ಕ್ಲಾಸ್ ಮಾಡ್ಕೊಂಡಿದ್ದಾರೆ ಮೃಣಾಲಿ ಸಚಿನ್ ಶೆಟ್ಟಿ ಯಾಕಂದ್ರೆ ಈ ಟೀಮ್ಗೂ ಸಚಿನ್ ಶೆಟ್ಟಿ ಅಂಜಲಿ ಮಸ್ತ್ ಸಪೋರ್ಟ್ ಕೊಟ್ಟಿದ್ದಾರೆ ಈಗ ಪೂರ ಸಹಕಾರ ಇದ್ದಂತ ಖಂಡಿತ ಎಡಬಹುದಾದ ಜೋಗುಲು ಈ ಹತ್ತಿರ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎಂತ ಮಟ್ಟಿಗೆ ಬರಬೇಕಿನ ಅವಕಾಶ ಖಂಡಿತ ಮಾಡ್ತಾರಪ್ಪ. ಇತ್ತೇನೆ ಮೃಣಾಲಿ ಶೆಟ್ಟಿ ದುಬೈಗೆ 3 ಸತಿ ಹೋಗ್ತಾರೆ, ಮಲೇಷ್ಯಾಗೆ ಹೋಗ್ತಾರೆ, ಶ್ರೀಲಂಕಾಗೆ ಹೋಗ್ತಾರೆ, ನೆಕ್ಸ್ಟ್ ಥಾಯ್ಲ್ಯಾಂಡ್ಗೆ ಅವಕಾಶ ಉಂಟು. ಆಗ ಅರ್ನೊಟ್ಟಿಗೂ ಖಂಡಿತವಾಗ್ಲೂ 5 ವರ್ಷ ಬಿತ್ತದ ವಾ ಜೋಗುಲ್ಲ ಬಂದದ್ದು ಕರಾಟೆ ಕಲ್ಪಲಿ ಆಟ ಹಳ್ಳಿ ಗ್ರೌಂಡು ಎಂಕಲ ಜೋಗ್ಲಿ ಕರಾಟೆ ದೇಗಿ ಎಂಕಲ ಬಂಜೋಗ್ಲಿ ಕರಾಟೆ ದೇವಕ್ಕೆ ಬಂದಿನ ಕೀಳಿರ್ ಮಾಡಿ ಅವು ಉಪ್ಪರದಲ್ಲಿ ಬಂದಿನ ಉದ್ದೇಶ ಎಂಕಲು ಹಳ್ಳಿ ಮಾತ್ರ ಕ್ಲಾಸ್ ಮಾಡ್ತದ ಓಲ್ಲ ಸಿಟಿ ಎಂಕಲ ಕ್ಲಾಸ್ ಇದ್ದಿ ದಿಗ್ಲು ಮೂಲೆಗಳಿಗೆ ಮಸ್ತ್ ಅವಕಾಶ ಮಾಡ್ತಾರೆ ಊರ್ದಾಗಲಿಲ್ಲ ಅಂಜನೆ ರಾಮ ಮಂದಿರದ ರಾಮದೇವಸ್ಥಾನ ಕಮಿಟಿದ ಮಾತ್ರ ಎಂಕಲ ಸಲುವಿನ ಸಂದು ಎಂಕಲ ಈ ಕಾರ್ಯಕ್ರಮ ಮುಗಿತಂದಿಲ್ಲ ನೆಡ್ದು ಎಂಕಲ ದೋಸೆನ ಸುನೀಲ್ ನೆಲ್ಲಿಗುಡ್ಡೆ ಮೇಲೆ ಬಲಿತೆಲೆ ಪಾಲಿಕೆ ಆದ ಹಾಸ್ಯಮಯ ಕಾರ್ಯಕ್ರಮವನ್ನು ಆಗಲೆಲ್ಲ ಸಪೋರ್ಟ್ ಮಾಡ್ಕೊಳ್ಳಿ ಒಂದು ಶ್ರೀರಾಮ